ಕೊರೋನಾ ನಿಯಂತ್ರಣ ನಿಟ್ಟಿನಲ್ಲಿ ಹಾಗೂ ತುರ್ತು ಸೇವೆಯ ನಿಮಿತ್ತ ಉಡುಪಿ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಹಾಗೂ ಗುರ್ಮೆ ಫೌಂಡೇಶನ್ನ ಪ್ರವರ್ತಕ ಸುರೇಶ್ ಶೆಟ್ಟಿ ಗುರ್ಮೆ ಇವರ ವತಿಯಿಂದ ಕಾಪು ಮತ್ತು ಉಡುಪಿ ತಾಲೂಕು ವ್ಯಾಪ್ತಿಯ ಕಾಪು, ಶಿರ್ವ, ಪಡುಬಿದ್ರೆ, ಹಿಡಿಯರ್ಕ ಸೇರಿದಂತೆ 4 ಕೇಂದ್ರಗಳಿಗೆ ಕೊರೋನಾ ತುರ್ತು ಸೇವೆಗಾಗಿ ಕಾಪು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಉಚಿತ ಆಂಬ್ಯುಲೆನ್ಸ್ ಸೇವೆಯನ್ನು ಲೋಕಾರ್ಪಣೆಗೊಳಿಸಲಾಯಿತು. ಈ ಕುರಿತ ಒಂದು ವರದಿ ಇಲ್ಲಿದೆ. ಉಚಿತ ಆಂಬ್ಯುಲೆನ್ಸ್ ಸೇವೆಯನ್ನು ಉದ್ಘಾಟಿಸಿದ ಉಡುಪಿ ಪುತ್ತಿಗೆ ಮಠಾಧೀಶ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಮಾತನಾಡಿ, ಕೊರೋನಾ ಮಹಾಮಾರಿಯಿಂದಾಗಿ ಜಗತ್ತು ತತ್ತರಿಸಿ ಹೋಗಿದೆ. ಕೊರೋನಾ ಸಂಕಷ್ಟದಿಂದ ಜನರ ಜೀವವನ್ನು ರಕ್ಷಿಸಲು ಸರ್ಕಾರ ಹಲವಾರು ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದ್ದು, ಸರ್ಕಾರದ ಪ್ರಯತ್ನಕ್ಕೆ ಪೂರಕವಾಗಿ ನಾವು ಕೂಡ ಕೈ ಜೋಡಿಸುತ್ತಿರುವುದಕ್ಕೆ ಹೆಮ್ಮೆಯಾಗಿದೆ. ನಮ್ಮ ಸೇವೆಯಿಂದ ಪ್ರೇರಿತರಾಗಿ ಇನ್ನಷ್ಟು ಮಂದಿ ದಾನಿಗಳು ಮತ್ತು ಸಂಘ ಸಂಸ್ಥೆಗಳು ಇಂತಹ ಪುಣ್ಯ ಕಾರ್ಯದಲ್ಲಿ ಕೈ ಜೋಡಿಸುವಂತಾಗಲಿ ಎಂಬ ಮಹಾದಾಸಿಯನ್ನು ಹೊಂದಿದ್ದು, ಶ್ರೀಕೃಷ್ಣ ದೇವರ ಅನುಗ್ರಹ ಮತ್ತು ಜನರ ಸಹಕಾರದೊಂದಿಗೆ ಭಾರತ ಶೀಘ್ರ ಕೊರೋನಾ ಮುಕ್ತ ರಾಷ್ಟ್ರವಾಗಿ ಮೂಡಿಬರಲಿ ಎಂದು ಆಶೀರ್ವದಿಸಿದರು. ಸಮಸ್ಯೆಯ ಪ್ರಧಾನ ಮೂಲ ಸಮಸ್ಯೆ ಏನೆಂದರೆ ಸಮಯಕ್ಕೆ ಸರಿಯಾಗಿ ನಮಗೆ ಚಿಕಿತ್ಸೆ ದೊರೆಯಬೇಕು. ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ದೊರಕಿದರೆ ಆ ವ್ಯಕ್ತಿ ಪಾರಾಗಲಿಕ್ಕೆ ಸಾಧ್ಯ. ಆದ್ದರಿಂದ ಈ ಸಮಸ್ಯೆಯಲ್ಲಿ ಸಮಯವೇ ಮುಖ್ಯವಾಗಿದೆ. ಅಂತಹ ಸಮಯವನ್ನು ಉಳಿಸುವುದಕ್ಕೋಸ್ಕರ ಸಾಮಾನ್ಯ ಜನರಿಗೆ, ಬಡವರಿಗೆ ತಕ್ಷಣ ವಾಹನ ಸೌಕರ್ಯ, ಆಂಬ್ಯುಲೆನ್ಸು ಸಿಗಲಿಕ್ಕಿಲ್ಲ. ಅದಕ್ಕೋಸ್ಕರ ಈ ಒಂದು ಸೇವೆಯನ್ನು ಮಾಡಲು ಇದು ಬಹಳ ಒಂದು ಪರಿಣಾಮಕಾರಿ ಎಂಬ ದೃಷ್ಟಿಯಲ್ಲಿ ನಮ್ಮ ಮಠದಿಂದ 2 ಆಂಬ್ಯುಲೆನ್ಸ್, ಗುರ್ಮೆ ಫೌಂಡೇಶನ್ನಿಂದ 2 ಆಂಬ್ಯುಲೆನ್ಸನ್ನು ನಾವು ಯೋಜನೆ ಮಾಡಿದ್ದೇವೆ. ಇದು ನಾವು ಇದರ ಬಗ್ಗೆ ಯಾಕೆ ಹೇಳಿಕೊಳ್ತೇವೆ ಅಂದರೆ, ಇದು ಹೇಳಿಕೊಳ್ಳುವ ಸೇವೆ ಅಲ್ಲ, ಆದರೆ ಇನ್ನೂ ಜನರಿಗೂ ಕೂಡ ಸೇವೆ ಮಾಡತಕ್ಕಂಥ ಪ್ರೇರಣೆ ದೊರಕಲಿ ಎಂಬಂತಹ ದೃಷ್ಟಿಯಲ್ಲಿ ನಾವು ಈ ಒಂದು ಸೇವೆ. ಕಾಪು ಶಾಸಕ ಲಾಲಾಜಿ ಆರ್ ಮೆಂಡನ್ ಮಾತನಾಡಿ, ಕೋವಿಡ್ ಸಂಕಷ್ಟವನ್ನು ಎದುರಿಸಲು ಮತ್ತು ರೋಗಿಗಳಿಗೆ ತುರ್ತು ವೈದ್ಯಕೀಯ ಸೇವೆ ಒದಗಿಸಲು ಅಗತ್ಯವಾಗಿ ಬೇಕಿದ್ದ 4 ಆಂಬ್ಯುಲೆನ್ಸ್ಗಳನ್ನು ಪುತ್ತಿಗೆ ಮಠ ಮತ್ತು ಗುರ್ಮೆ ಫೌಂಡೇಶನ್ ಜೊತೆಗೂಡಿ ನೀಡುತ್ತಿರುವುದು ಶ್ಲಾಘನೀಯ ಎಂದರು. ಗುರ್ಮೆ ಫೌಂಡೇಶನ್ನ ಪ್ರವರ್ತಕ ಗುರ್ಮೆ ಸುರೇಶ್ ಶೆಟ್ಟಿ ಮಾತನಾಡಿ, ಕೊರೋನಾ ಸಂಕಷ್ಟದ ನಡುವೆಯೇ ನನ್ನ ಆತ್ಮೀಯರಾಗಿದ್ದ 100 ಮಂದಿಯನ್ನು ನಾವು ಕಳೆದುಕೊಂಡಿದ್ದು, ಕಳೆದ ವಾರವಷ್ಟೇ ಆಂಬ್ಯುಲೆನ್ಸ್ ಸಿಗದೆ ಪರಿಚಿತರಿಬ್ಬರು ಮೃತಪಟ್ಟಿದ್ರು. ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯನ್ನು ಸಂಪರ್ಕಿಸಿದಾಗ ಆಂಬ್ಯುಲೆನ್ಸ್ ಕೊರತೆಯ ಬಗ್ಗೆ ಮಾಹಿತಿ ಸಿಕ್ಕಿದ್ದು, ತತ್ಕ್ಷಣ ಕಾರ್ಯಪ್ರವೃತ್ತನಾಗಿ ಪುತ್ತಿಗೆ ಶ್ರೀಗಳ ಸಹಕಾರದೊಂದಿಗೆ ಪುತ್ತಿಗೆ ಮಠ ಮತ್ತು ಗುರ್ಮೆ ಫೌಂಡೇಶನ್ನ ವತಿಯಿಂದ ಜಂಟಿಯಾಗಿ 4 ಆಂಬ್ಯುಲೆನ್ಸ್ಗಳನ್ನು ಜನರ ಸೇವೆಗಾಗಿ ಉಚಿತವಾಗಿ ಒದಗಿಸಲು ಯೋಜನೆ ರೂಪಿಸಿದ್ದೇವೆ. ತುರ್ತು ವೈದ್ಯಕೀಯ ಸೇವೆಗಾಗಿ ಆಂಬ್ಯುಲೆನ್ಸ್ ನೀಡುತ್ತಿದ್ದರೂ ಇದರಲ್ಲಿ ಸಂಚರಿಸುವ ಅವಕಾಶ ಆದಷ್ಟು ಕಡಿಮೆ ಜನರಿಗೆ ಲಭಿಸುವಂತಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು. ಕಣ್ಣ ಮುಂದೆ ಒಂದಷ್ಟು ಅಪಮೃತ್ಯುಗಳು ಆಗುವುದನ್ನು ನಾನು ನೋಡಿದ್ದೀವಿ. ನನಗೆ ಬಹಳ ದುಃಖ ಆಗ್ತದೆ. ಸುಮಾರು 400 ಜನ ನನ್ನ ಹತ್ತಿರದ ನನ್ನ ಸ್ನೇಹಿತರು, ಅದು ಬಳ್ಳಾರಿ ಇರ್ಬೋದು, ಬೆಂಗಳೂರು ಇರ್ಬೋದು, ಬಾಂಬೆ ಇರ್ಬೋದು, ಅಥವಾ ಇಲ್ಲಿ ಇರ್ಬೋದು, 400 ಜನರು ನಾವು ಕಳ್ಕೊಂಡು ಕಣ್ಣ ಮುಂದೆ ಒಂದಷ್ಟು ಅಪಮೃತ್ಯುಗಳು ಆಗುವುದನ್ನು ನಾನು ನೋಡಿದ್ದೀವಿ. ನನಗೆ ಬಹಳ ದುಃಖ ಆಗ್ತದೆ. ಸುಮಾರು 400 ಜನ ಆ ಥರದ ಒಂದು ವಾತಾವರಣದಲ್ಲಿ ಇವತ್ತಿದ್ದೀವಿ. ನನಗೆ ತುಂಬ ಮನಸ್ಸಿಗೆ ನಾಟಿದ್ದು, 1-2 ಸಾವು ಸಮಯಕ್ಕೆ ಸರಿಯಾಗಿ ಅವ್ರಿಗೆ ಆಂಬ್ಯುಲೆನ್ಸ್ ಸಿಗಲಿಲ್ಲ. ಅವರಿಗೆ ಉಸಿರಿಗೆಪ್ಪರಾಪುಜಿ ಅಂತ ಹೇಳ್ತಾನೆ ಆಸ್ಪತ್ರೆ ಮುಟ್ಟಿದ್ರ ಮುಂದೆ ಪ್ರಾಣ ಬಿಡುವಂಥ ಕೆಲಸ ಆಗಿದೆ. ಹಾಗಾಗಿ ನಾವೆಲ್ಲ ಯೋಚನೆ ಮಾಡಿ ಸ್ವಾಮೀಜಿಯವರ ಮುಂದೆ ಈ ಪ್ರಸ್ತಾಪವನ್ನು ಇಟ್ಟಾಗ ಸ್ವಾಮೀಜಿಯವರು ಹೇಳಿದ್ದು, ಧರ್ಮಾರ್ಥವಾಗಿ ನಾವು ಏನನ್ನಾದ್ರೂ ಮಾಡಬೇಕು ಅಂತೇಳಿ ಒಂದು ಯೋಚನೆ ಮಾಡಿ ಅದು ಉಚಿತವಾಗಿ 24x7 4 ಆಂಬ್ಯುಲೆನ್ಸನ್ನು ನಾವು ಇಲ್ಲಿ ಸ್ಟೇಷನ್ ಮಾಡಿ, ಒಂದು ಕಾಪುನಲ್ಲಿ, ಒಂದು ಪಡುಬಿದ್ರಿಯಲ್ಲಿ, ಒಂದು ಶಿರ್ವದಲ್ಲಿ, ಒಂದು ಹಿರಿಯಡಕದಲ್ಲಿ 4 ಆಂಬ್ಯುಲೆನ್ಸನ್ನು ಬಿಡ್ತಾ ಇದ್ವಿ. ಇಂಥ ಒಂದು ಸೌಲಭ್ಯ ಸಿಕ್ಕಿದೆ. ಇದರ ಸೌಲಭ್ಯ ನಾವು
ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲ ನಮ್ಮ ಆಸ್ಪತ್ರೆಗಳು ಪಡ್ಕೊಳ್ಬೇಕು. ಯಾಕಂದರೆ ಒಂದೊಂದು ಆಸ್ಪತ್ರೆಗೆ ಎಲ್ರಿಗೂ ಕೂಡ ಕೊಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಒಬ್ಬೊಬ್ಬರು ಪರಸ್ಪರ ಹೊಂದಾಣಿಕೆಯಿಂದ ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತ ಒಂದು ತುರ್ತು ಸಂದರ್ಭದಲ್ಲಿ ಇಂಥ ಆ್ಯಂಬುಲೆನ್ಸ್ ನಮಗೆ ಸಿಕ್ಕಿದೆ. ಈ ಸಂದರ್ಭದಲ್ಲಿ ಇದಕ್ಕೆ ಕೊಡ ಮಾಡಿದಂಥ ಈಗ ಸ್ವಾಮೀಜಿಯವರಿಗೆ ಮತ್ತು ಸುರೇಶಣ್ಣ ಅವರ ಫ್ಯಾಮಿಲಿ ಟ್ರಸ್ಟ್ ಅವರಿಗೆ ಕೂಡ, ಗುರುಮೆ ಫ್ಯಾಮಿಲಿ ಟ್ರಸ್ಟಿಗೆ ಕೂಡ ನಾನು ಕ್ಷೇತ್ರ ಶಾಸಕನಾಗಿ ನನ್ನ ಅಭಿನಂದನೆಯನ್ನು ಕೃತಜ್ಞತೆ. ಸಂತೋಷ್, ಸ್ಪಂದನ ಟಿವಿ, ಕಾಪು.